ಉಡುಪಿಯ ಮಹಾಪರ್ವ ಪರ್ಯಾಯ ಮಹೋತ್ಸವಕ್ಕೆ ಇನ್ನು 1 ತಿಂಗಳು ಮಾತ್ರ ಬಾಕಿ. ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರ ಚತುರ್ಥ ಪರ್ಯಾಯ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಈಗಾಗಲೇ ಬಾಳೆ, ಅಕ್ಕಿ, ಕಟ್ಟಿಗೆ ಮತ್ತು ಭತ್ತ ಮುಹೂರ್ತಗಳು ನಡೆದಿದ್ದು, ಇನ್ನು ಪುರಪ್ರವೇಶ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಳ್ಳಲಿವೆ. ಪರ್ಯಾಯ ಪೀಠವೇರಲಿರುವ ಸ್ವಾಮೀಜಿಗಳು ವಿವಿಧ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ನಗರ ಪ್ರವೇಶಿಸಲಿದ್ದಾರೆ. ಉಡುಪಿಯ ನಗರದ ತುಂಬ ಸ್ವಾಗತ ಗೋಪುರ, ತಳಿರು ತೋರಣ ಕಾರ್ಯ ನಡೆಯುತ್ತಿದೆ. ಹೊರೆಕಾಣಿಕೆ, ಅಲಂಕಾರ, ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ವಿವಿಧ ಸಮಿತಿಗಳು ಅಂತಿಮ ಹಂತದ ಯೋಜನೆಗಳ ಅನುಷ್ಠಾನದಲ್ಲಿ ತೊಡಗಿದ್ದಾರೆ. ಕೊರೋನಾ ಸಂಕಷ್ಟದ ಬಳಿಕ ಪರ್ಯಾಯ ಮಹೋತ್ಸವ ಉಡುಪಿಗೆ ಹೊಸ ಕಳೆ ತರಲಿದೆ.